ಉಡುಪಿ ಜಿಲ್ಲೆಯ ಕಟ್ಟುನಿಟ್ಟಿನ ಆದೇಶದ ಹೊರತಾಗಿಯೂ ರಾಜಸ್ಥಾನ ಮೂಲದ 50ಕ್ಕೂ ಅಧಿಕ ಪ್ರಯಾಣಿಕರು ಪಡುಬಿದ್ರೆ ಸೇತುವೆ ಬಳಿ ಬಸ್ ನಿಲ್ಲಿಸಿ ಪಿಕ್ನಿಕ್ಗೆ ಆಗಮಿಸಿದ್ದಾರೋ ಎಂಬ ರೀತಿಯಲ್ಲಿ ವರ್ತಿಸ್ತಾ ಇದ್ದವರನ್ನ ಪೊಲೀಸರು ಓಡಿಸಿದ್ದಾರೆ. ರಾಜಸ್ಥಾನ ಮೂಲದ ಮಂದಿಯ ವರ್ತನೆಯನ್ನ ಗಮನಿಸಿ ಸೇರಿದ ಸಾರ್ವಜನಿಕರು ಆತಂಕವನ್ನ ವ್ಯಕ್ತಪಡಿಸಿದ್ದು, ಹತ್ತಿರದ ಜಿಲ್ಲೆ ಮಂಗಳೂರಿಗೆ ಹೋಗಬೇಕಿದ್ರು ನಾವು ಅನೇಕ ಸವಾಲುಗಳನ್ನ ಎದುರಿಸಬೇಕಾಗಿದ್ದ ಈ ಕಾಲಘಟ್ಟದಲ್ಲಿ ಹೊರಗಿನಿಂದ ಬಂದವರಿಗೆ ಇಷ್ಟು ಸ್ವಾತಂತ್ರ್ಯ ಕೊಟ್ಟವರು ಯಾರು? ಇದರಿಂದಾಗಿ ಸಮಸ್ಯೆ ಒದಗಿದ್ರೆ ಇದರ ಹೊಣೆ ಯಾರು ಹೊರ್ತಾರೆ? ಜಿಲ್ಲೆಗೆ ಎಂಟ್ರಿ ನೀಡುವಾಗ ಚೆಕ್ ಪೋಸ್ಟ್ ನಲ್ಲಿ ಇವರಿಗೆ ಸೂಕ್ತ ಮಾರ್ಗದರ್ಶನ ನೀಡ್ತಾ ಇಲ್ವೇ ಎಂಬೆಲ್ಲ ಏನು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸುವರು ಯಾರು ಎಂಬಂತಾಗಿದೆ ಅನ್ನುವಂಥದ್ದು. ಉಡುಪಿ ಜಿಲ್ಲೆಯ ಕಟ್ಟುನಿಟ್ಟಿನ ಆದೇಶದ ಹೊರತಾಗಿಯೂ ರಾಜಸ್ಥಾನ ಮೂಲದ 50ಕ್ಕೂ ಅಧಿಕ ಪ್ರಯಾಣಿಕರು ಪಡುಬಿದ್ರೆ ಸೇತುವೆ ಬಳಿ ಬಸ್ ಅನ್ನ ನಿಲ್ಲಿಸಿ ಪಿಕ್ನಿಕ್ಗೆ ಆಗಮಿಸಿದ್ದಾರೋ ಎಂಬ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಅವರನ್ನ ಪೊಲೀಸರು ಓಡಿಸಿದ್ದಾರೆ. ರಾಜಸ್ಥಾನದ ಮೂಲದ ಮಂದಿಯ ವರ್ತನೆಯನ್ನ ಗಮನಿಸಿ ಅಲ್ಲಿ ಸೇರಿದಂತಹ ಸಾರ್ವಜನಿಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಹತ್ತಿರದ ಜಿಲ್ಲೆ ಮಂಗಳೂರಿಗೆ ಹೋಗಬೇಕಿದ್ರು ಕೂಡ ನಾವು ಅನೇಕ ಸವಾಲುಗಳನ್ನ ಎದುರಿಸಬೇಕಾಗ್ತದೆ. ಈ ಕಾಲಘಟ್ಟದಲ್ಲಿ ಹೊರಗಿನಿಂದ ಬಂದವರಿಗೆ ಎಷ್ಟು ಸ್ವಾತಂತ್ರ್ಯವನ್ನ ಕೊಟ್ಟವರು ಯಾರು ಎಂಬ ಪ್ರಶ್ನೆಯನ್ನ ಹಾಕಿದ್ದಾರೆ. ಇದರಿಂದಾಗಿ ಸಮಸ್ಯೆ ಒದಗಿದ್ರೆ ಇದರ ಹೊಣೆ ಯಾರು ಹೊರ್ತಾರೆ? ಜಿಲ್ಲೆಗೆ ಎಂಟ್ರಿ ನೀಡುವಾಗ ಚೆಕ್ ಪೋಸ್ಟ್ ನಲ್ಲಿ ಇವರಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಿಲ್ಲವೇ ಅನ್ನುವಂತಹ ಒಂದು ಸಾರ್ವಜನಿಕರಿಂದ ಆತಂಕ ವ್ಯಕ್ತವಾಗಿದೆ. ರಾಶಿ ಇಲ್ಲ ರೀ ರಾಶಿ ಅವರ ಒಂದು ಬಾಂಬ್ ಹೊಡೆದು ಒಂದು ಗೋಲಿಸಿ ಮಾಡಿದ್ದಾರೆ. ಅವರು